ಬೆಂಗಳೂರು ನಮ್ಮ ಕಂಬಳ, ಬೆಂಗಳೂರು ಕಂಬಳ ಅನ್ನುವಂತಹ ಹೊಸ ಇತಿಹಾಸವನ್ನು ಬೆಂಗಳೂರಿನಲ್ಲಿ ಸೃಷ್ಟಿ ಮಾಡಕ್ಕೆ ಹೊರಟಿರುವಂಥ ಕಂಬಳೋತ್ಸವಕ್ಕೆ ಇರುವೈಲ್ ಪಾಣಿಲ ತಂಡವೂ ಕೂಡ ಸರ್ವಸನ್ನದ್ಧಾಗಿದೆ. ಇರುವೈಲ್ ಪಾಣಿಲ ತಂಡದ ಕೋಣಗಳು ಮತ್ತು ಇರುವೈಲ್ ಪಾಣಿಲ ತಂಡದ ಎಲ್ಲ ಸದಸ್ಯರಿಗೆ ನಮ್ಮ ಜೊತೆಗಿದ್ದಾರೆ. ಇರುವೈಲ್ ಪಾಣಿಲ ತಂಡದ ಸದಸ್ಯರನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾಕೆಂತಂದರೆ ಎಲ್ಲರೂ ಕೂಡ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಜೋಶ್ನಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗುವಂತಹ ಉಮೇದಿನಲ್ಲಿದ್ದಾರೆ. ಎಲ್ಲರೂ ಕೂಡ ಬಹಳ ವಿಶೇಷವಾಗಿ ಬೆಂಗಳೂರಿನ ಕಂಬಳದಲ್ಲಿ ಭಾಗಿಯಾಗುವಂಥ ಉಮೇದಿನಲ್ಲಿ ಇವತ್ತು ಕಕ್ಕೆ ಪದವನ್ನು ಈ ಒಂದು ಟೆಂಟ್ನಲ್ಲಿ ಸಿಕ್ಕಿದ್ದಾರೆ ಮಾತನಾಡೋದಕ್ಕೆ. ಸರ್, ನಿಮ್ಮ ತಂಡದ ಮೆಡಲ್ ವಿನ್ನಿಂಗ್ ಇರ್ಬೋದು ಅಥವಾ ನಿಮ್ಮ ತಂಡದ ಸಾಧನೆಗಳಿರ್ಬೋದು ಮಹತ್ತರವಾದ್ದು. ಈಗ ಬೆಂಗಳೂರಿಗೆ ಹೇಗೆ ಸರ್ವಸನ್ನದ್ಧಾಗಿದ್ದೀರಿ ಮತ್ತು ನಿಮ್ಮ ಕೋಣೆಗಳೊಂದು ಪರಿಚಯವನ್ನು ಮಾಡಿಕೊಡಿ. ನಮ್ಮ ಕೋಣೆಗಳಂದರೆ BC ರೋಡ್ ಮಹಾಕಾಳಿ ಬೆಟ್ಟು ಬೊಲ್ಲ, ಇರುವೈಲ್ ಪಾಣಿಲ ಚಂದು, ಇರುವೈಲ್ ಪಾಣಿಲ ಕಾಲ, ಇರುವೈಲ್ ಪಾಣಿಲ ಕುಟ್ಟಿ, ಇದು 4 ಕೋಣಗಳೀಗ ಹೌದು ರೆಡಿಯಾಗಿದೆ. ಯಾರು ಟ್ರಂಪ್ ಗಾರ್ಡ್ ಒಂದು ಟಾಪ್ ಕೋಣೆ ಅಂತ ಹೇಳಿದರೆ 4 ಕೂಡ ನಮ್ಮಲ್ಲಿ ಟ್ರಂಪ್ ಕಾರ್ಡ್. ಎಸ್. ಓಕೆ, ಯಾವುದು ಹಗ್ಗದ ಸೀನಿಯರ್ ನೇಗಿಲು. ಸೀನಿಯರ್ ನೇಗಿಲು, ಹೌದು. ಓಕೆ, ಈಗ ಬೆಂಗಳೂರಿಗೆ ಹೇಗೆ ರೆಡಿ ಆಗಿರಿ? ಬೆಂಗಳೂರಿಗೆ ಇವತ್ತು ಇಲ್ಲಿ ಸುರುವಿನ ಕಂಬಳ, ಇಲ್ಲಿ ಪ್ರಥಮ ಕಂಬಳ ಆಗೋದ್ರಿಂದ ಈ ಪ್ರಥಮ ಕಂಬಳದಲ್ಲಿ ಹೇಗೆ ಅದರ ಎಲ್ಲ ಸ್ಪರ್ಧೆ ನೋಡಿ ಅದರ ಸರ್ವೆ ಮಾಡಿ ಬೆಂಗಳೂರು ಕಂಬಳಕ್ಕೆ ನಾವು ಹೋಗಲೇಬೇಕಾಗ್ತದೆ. ಯಾಕಂದರೆ ಎಲ್ಲರೂ ಈ ಜಾನಪದ ಕ್ರೀಡೆಯ ಕೋಣಗಳನ್ನು ಸ್ಪರ್ಧೆ ನಾವು ಕೊಂಡೋಗದಿದ್ದರೂ ಕೂಡ ಅದೊಂದು ನಮ್ಮ ಸಪೋರ್ಟು ಕಮ್ಮಿ ಮಾಡಿದಾಗ ಆಗ್ತದೆ. ಅದಕ್ಕಾಗಿ ನಾವು ಕೂಡ ಅದಕ್ಕೆ ಬೆಂಬಲ ಕೊಡ್ತೇವೆ. ಓಕೆ, ಈಗ ಬೆಂಗಳೂರು ಕಂಬಳದಲ್ಲಿಯೂ ಕೂಡ ಜನರ ನಿರೀಕ್ಷೆಗಳಿದ್ದಾವೆ. ಇರುವೈಲ್ ಪಾಣಿಲ ತಂಡ ಬರಬೇಕು, ಒಂದಷ್ಟು ಬೇರೆ ಬೇರೆ ಪ್ರಖ್ಯಾತ ತಂಡಗಳು ಬರಬೇಕು ಅನ್ನುವಂಥದ್ದು. ನಿಮ್ಮ ತಂಡದಿಂದ ಇವರಂತೂ ಫಿಕ್ಸ್ ಅಂತ ಹೇಳುವಂಥ ಕೋಣಗಳು ಯಾರಾದರೂ ಇದ್ದಾವ? ಈಗ ಇವತ್ತಿದ್ದು ನೋಡಿ ಅಲ್ಲ, ಬದಲಾಗಿ ಇವರಂತೂ ಬಂದೇ ಬರ್ತಾರೆ ಅಂತ. ಹೌದು, ನಮ್ಮದು ಕಳೆದ ವರ್ಷದ ಚಾಂಪಿಯನ್ ಕೋಣಗಳು. ಹೌದು, ಕಾಲಕೋಣ ಚಾಂಪಿಯನ್, ಬೊಲ್ಲಕೋಣ ಚಾಂಪಿಯನ್, ಚಂದುಕೋಣ ಚಾಂಪಿಯನ್. ಓಕೆ, ನಿಮ್ಮ ತಂಡದ ಬಗ್ಗೆ ಹೇಳಿ ಸರ್. ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಬಹಳ ಉತ್ಸಾಹದಿಂದಿದ್ದಾರೆ. ನಮ್ಮಲ್ಲಿ ನಮ್ಮ ಹಿರಿಯವರಾದ ಸೀತಾರಾಮ್ ಶೆಟ್ಟರು ಅವರು ನಮ್ಮ ಒಂದು ಕಂಬಳ ಕ್ಷೇತ್ರದಲ್ಲೇ ಒಂದು ಮಾರ್ಗದರ್ಶಕರು. ಅವರು ನಮ್ಮಲ್ಲಿ ಒಂದು ಬಾಂಧವ್ಯದೊಟ್ಟಿಗೆ ಒಳ್ಳೆ ರೀತಿಯ ಒಂದು ಗೈಡೆನ್ಸ್ ಕೊಡುವಂಥ ಒಂದು ಮಂದಿ. ಅವರ ಕೋಣಕ್ಕೆ ಕಳೆದ ವರ್ಷ ಕೂಡ ತುಂಬ ಮೆಡ್ಲಾಗಿದೆ ನಮ್ಮೊಟ್ಟಿಗೆ ಸೇರಿ. ಹೌದು. ಮತ್ತು ಇವರು ಸುರೇಶ್ ಶೆಟ್ರು ಅಂತ, ಇವರು ಮೊದಲಿನ ನಮ್ಮ ಕೋಣದಲ್ಲಿ ಭಾರಿ ಮೆಡಲ್ ಮಾಡಿದ ಜನ ಸುರೇಶ್ ಶೆಟ್ರು ಅಂತ, ಇವರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಮತ್ತು ವಿವೇಕ್ ಪೂಜಾರಿ ಓಡಿಸುವವರು, ಮತ್ತೊಂದು ರಿತೇಶ್ ಅಂತ ಮೂಡುಬಿದ್ರಿ. ಮತ್ತು ನಮ್ಮಲ್ಲಿ ಸೀತಾರಾಮ್ ಶೆಟ್ರ ತಂಡ ಇದ್ದಾರೆ, ಇರುವೈಲ್ನ ತಂಡ ಇದ್ದಾರೆ. ಹೌದು. ಇರುವೈಲ್ ಪಾಣಿಲ ಅಂತಂದಾಗ ಬೆಂಗಳೂರಿನ ಕಂಬಳ ವೀಕ್ಷಕರಿಗೆ ಗೊತ್ತಾಗಬೇಕು. ಎಷ್ಟು ವರ್ಷದ ಹಿಂದೆ ಕಂಬಳವನ್ನು ಮೊದಲು ಕಟ್ಟಿದ್ದು ಮತ್ತು ಅದರ ಇತಿಹಾಸ? ನಮ್ಮದೊಂದು 20-25 ವರ್ಷದಿಂದ ಕಂಬಳದಲ್ಲಿ ಕ್ರೀಡೆ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಎಷ್ಟು ಮೆಡಲ್ಗಳಾಗಿರ್ಬೋದು? ಮೆಡ್ಲು ಆಗಿರೋ ತುಂಬ ಆಗಿದೆ. ಅದೊಂದು ಇಷ್ಟು ಅಂತ ಲೆಕ್ಕ ಅಂತ ಇಲ್ಲ, ಅದು ಒಂದು 100-150 ಮೆಡ್ಲಿಗಿಂತ ಜಾಸ್ತಿ ಆಗಿರ್ಬೋದು. ಹೌದು. ಎಷ್ಟು ಬಾರಿ ಚಾಂಪಿಯನ್? 3 ಬಾರಿ ಚಾಂಪಿಯನ್ ಆಗಿದೆ. 3 ಬಾರಿ. ಹೌದು. ಓಕೆ, ಈ ವರ್ಷದ ಮೊದಲ ಕಂಬಳದಲ್ಲಿದ್ದೀರಿ. ಈ ವರ್ಷದ ನಿರೀಕ್ಷೆಗಳೇನು ಸರ್? ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ನಮ್ಮದು. ಮತ್ತು ಆ ದೇವರ ಅನುಗ್ರಹ ಹೇಗೆ ಉಂಟು ಹಾಗೆ. ದೇವರ ಅನುಗ್ರಹ ಹೇಗುಂಟು? ಹೌದು ಹೌದು, ಯಾವುದಕ್ಕೂ ಒಂದು ದೇವರ ಅನುಗ್ರಹ ಅಂತ ಬೇಕು. ಅದು ಕಂಬಳ ಕ್ಷೇತ್ರ ಅಂದರೆ ಭಾರಿ ಕಟ್ಟುನಿಟ್ಟದು. ಹೌದು. ಓಕೆ, ಈ ಬಗ್ಗೆ ನಾವು ಇಲ್ಲಿನ ಹುಡುಗರನ್ನು ಕೂಡ ಮಾತನಾಡಿಸಬೇಕು. ನೋಡೋ ಒಂದಷ್ಟು ಜನ ರೆಡಿ ಆಗಿದ್ದಾರೆ. ಓಡುವ ಮೊದಲು ಬಂದವರನ್ನು ಹಿಡ್ಕೋಬೇಕು. ನಮಸ್ತೆ. ಹಾಂ, ನಮಸ್ತೆ. ಏನು ಹೆಸರು? ರೂಪೇಶ್ ಅಂತ. ರೂಪೇಶ್, ಎಂಚ ಬೆಂಗಳೂರಿಗೆ ರೆಡಿ ಆತಾರ? ರೆಡಿ ಪಂಡ ಮೆಸೇಜ್ ಪೂರ ಮಲ್ದಾರ? ಹಾಂ, ಮೆಸೇಜ್ ಅದು ಪೋದ ಬೆಂಗಳೂರಿಗೆ ಎಂಚ ಏತು ಜನ ಪಾರೆ? 10 ಜನ ಅಲ್ಲ. 10 ಜನ ಅಲ್ಲರ? ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ. ಚೆನ್ನಾಗಿದೆ, ಖುಷಿ ಇದೆ. ಬೆಂಗಳೂರಿಗೆ ಹೋಗೋ ಖುಷಿ ಇದೆ? ಬೆಂಗಳೂರಿಗೆ ಖುಷಿ ಇದೆ. ನಮಸ್ತೆ. ನಮಸ್ತೆ. ಬೆಂಗಳೂರಿಗೆ ಹೋಗ್ತಾ ಇದ್ದೀರಂತೆ? ಹೌದು. ಏನು ಅನ್ಸುತ್ತೆ? ನಾವು ಇರುವೈಲ್ ಪಾಂಡಿಲ್ ಅವರ ಜೊತೆಯಲ್ಲಿ. ನೀವು ಎಷ್ಟು ವರ್ಷದಿಂದ ಕಂಬಳದಲ್ಲಿ ಭಾಗಿಯಾಗ್ತಿದ್ದೀರಿ? ನಾವು ಒಂದು 35 ವರ್ಷದಿಂದ ಭಾಗಿಯಾಗಿದ್ದೀವಿ ಸೀತಾರಾಮ್ ಶೆಟ್ರೊಟ್ಟಿಗೆ. ಸೀತಾರಾಮ್ ಶೆಟ್ರ ಜೊತೆಗೆ 35 ವರ್ಷದಿಂದ ಭಾಗಿಯಾಗ್ತಿದ್ದೀವಿ. ಈಗ ಮೊದಲ ಬಾರಿಗೆ ಬೆಂಗಳೂರಿನ ಒಂದು ಸಂಭ್ರಮ ಹೇಗುಂಟು? ಚೆನ್ನಾಗಿದೆ. ಚೆನ್ನಾಗಿದೆ.
ಇರುವೈಲ್ ಪಾಣಿಲ ತಂಡದ ಒಂದು ಕಿರು ಪರಿಚಯ ಮತ್ತು ತಂಡದವರು ಹೇಗೆ ಬೆಂಗಳೂರು ಕಂಬಳಕ್ಕೆ ರೆಡಿಯಾಗಿದ್ದಾರೆ, ಬೆಂಗಳೂರು ಕಂಬಳದ ಬಗ್ಗೆ ಅವರ ಅಭಿಪ್ರಾಯಗಳು ಎಲ್ಲವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರು ಕಂಬಳದಲ್ಲಿ ಇರುವೈಲ್ ಪಾಣಿಲದ ತಂಡದ ಪ್ರದರ್ಶನವನ್ನು ನೋಡಲಿಕ್ಕೆ ಕಾಯ್ತಿರುವಂತಹ ಪ್ರೇಕ್ಷಕ ವರ್ಗಕ್ಕೆ ಒಂದು ಚಿಕ್ಕ ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಬೆಂಗಳೂರು ಕಂಬಳದಲ್ಲಿ ಬೆಂಗಳೂರು ಕಂಬಳದ ಒಂದು ಅನುಭವದ ಬಗ್ಗೆಯೂ ಕೂಡ ಅವರನ್ನು ಸಂದರ್ಶನ ಮಾಡಲಿಕ್ಕಿದ್ದೇವೆ. ಇದು ಇರುವೈಲ್ ಪಾಣಿಲ ತಂಡ ಬೆಂಗಳೂರಿಗೆ ಹೇಗೆ ಸನ್ನದ್ಧಾಗಿದೆ ಅನ್ನುವಂಥ ಕುರಿತು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೇವೆ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್, ಕಕ್ಯ ಪದವು. ಬಲೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడి పోతాం పోయి బాబా లేడ మస్తు ఖుషి అప్పుడు బాబా ಫುಲ್ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ